ಐಟಿ ಕ್ಷೇತ್ರದಲ್ಲಿ ಮಂಗಳೂರನ್ನ ಮುಂದಿನ 5 ವರ್ಷಗಳಲ್ಲಿ ರಾಜ್ಯದ 2ನೇ ಬೆಂಗಳೂರು ಆಗಿ ಅಭಿವೃದ್ಧಿಪಡಿಸಲು ಉದ್ದೇಶಿಸಲಾಗಿದ್ದು, ಈ ನಿಟ್ಟಿನಲ್ಲಿ ಮಂಗಳೂರಿನಲ್ಲಿ ಅತಿದೊಡ್ಡ ಟೆಕ್ ಪಾರ್ಕ್ ನಿರ್ಮಾಣ ಮಾಡುವ ಗುರಿ ಹೊಂದಲಾಗಿದೆ. ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಈ ಪ್ರಸ್ತಾವನೆಯನ್ನ ಮಂಡಿಸಿ ಅನುಮೋದನೆ ಪಡೆಯಲಾಗುವುದು ಎಂದು ಐಟಿ, ಬಿಟಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಘೋಷಿಸಿದ್ದಾರೆ. ಮಂಗಳೂರಿನ ಟಿಎಂಎ ಪೈ ಕನ್ವೆನ್ಷನ್ ಸೆಂಟರ್ನಲ್ಲಿ ನಿನ್ನೆ ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಇದರ 5ನೇ ಆವೃತ್ತಿಯ ಟೆಕ್ನೋವಾಂಜಾ 2025 ತಾಂತ್ರಿಕ ಸಮ್ಮೇಳನದಲ್ಲಿ ಅವರು ಮಾತನಾಡಿದರು. ಮಂಗಳೂರಿನಲ್ಲಿ 3.5 ಎಕರೆ ಭೂಮಿಯಲ್ಲಿ ಟೆಕ್ ಪಾರ್ಕ್ ನಿರ್ಮಿಸಲು ಉದ್ದೇಶಿಸಲಾಗಿದೆ. ಇದು 3.5 ಲಕ್ಷ ಚದರ ಅಡಿ ವಿಸ್ತೀರ್ಣದ ಕಟ್ಟಡ ಮತ್ತು 3,500 ಉದ್ಯೋಗಿಗಳು ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಹೊಂದಲಿದೆ. ಪ್ರಸ್ತುತ ರಾಜ್ಯದ ಒಟ್ಟು ಜಿಡಿಪಿಯಲ್ಲಿ 40% ಪಾಲು ಬೆಂಗಳೂರು ಹಾಗೂ 5.4% ಮಂಗಳೂರಿನದ್ದಾಗಿದೆ. ಮಂಗಳೂರು ಸೇರಿ ಇತರ ಜಿಲ್ಲೆಗಳ ಪಾಲು ಜಾಸ್ತಿ ಮಾಡಬೇಕಾಗುತ್ತದೆ ಎಂದು ಹೇಳಿದರು. We will be coming up with Mangaluru's biggest technology park from the government of Karnataka on 3.25 acres, which will have close to around 3.5 lakh square feet with a working capacity of close to 3,500. So I think today what we are seeing in Mangaluru Technovanza is a convergence of government policies, academia and industry intent, and individuals who want to make a difference for the ecosystem. So, not take much of your time, but I'd like to draw your attention. See, Mangaluru has the potential to be the lighthouse. Nim Lanchanadalli Mangaluru Technovanzanalli lighthouse ide. Lighthouse is generally used to show the way, not only to the shores, but also show the way to the lost souls. So, whatever it is, my request is that there is immense potential. Nan heldange, we can make this another Bengaluru. Mark my words. ಇವಾಗಿಲ್ಲ 5 ವರ್ಷದಲ್ಲಿ ನಾವೆಲ್ಲರೂ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ರೆ, ನಮ್ಮೆಲ್ಲ ರಾಜಕೀಯ ಬದಿಗೆ ಒತ್ತಿಟ್ರೆ 100% ನಾವು ಮಾಡ್ಬೋದು. ನೀವು AI ಮಿಷನ್ ಮಾಡ್ತೀರಾ? We are the state to do that. You want to do in cyber security? We are the state to do that. ನೀವು ಅಮೃತ್ ಕಾಲ, ನೀ ವಿಕಸಿತ್ ಭಾರತ, ನೀ ಸ್ಕಿಲ್ ಇಂಡಿಯಾ, ನೀ ಡಿಜಿಟಲ್ ಇಂಡಿಯಾ, ನೀ ಮೇಕ್ ಇನ್ ಇಂಡಿಯಾ, ನೀವು ಏನೇ ಘೋಷಣೆ ಕೊಟ್ಟರು ಕೂಡ ನಮ್ಮ ಕರ್ನಾಟಕ ರಾಜ್ಯ ಮತ್ತೆ ನಮ್ಮ ಸರ್ಕಾರ ಅದನ್ನ ಪ್ರಾರಂಭ ಮಾಡಲಿಕ್ಕೆ ತಯಾರಿದೆ. ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಮಾತನಾಡಿ, ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಮೂಲಕ ರಾಜ್ಯ ಸರ್ಕಾರ ಟೆಕ್ನೋವಾಂಜಾ ಕಾರ್ಯಕ್ರಮಕ್ಕೆ ಉತ್ತೇಜನ ನೀಡಿರುವುದು ಅಭಿನಂದನೀಯ. ಜಿಲ್ಲೆಯ ಬಂದರು ಸೇರಿದಂತೆ ಸಾಧ್ಯವಿರುವ ಇತರ ಉದ್ಯಮ ವಲಯಗಳಲ್ಲಿ ಹೂಡಿಕೆಯನ್ನ ಹೆಚ್ಚಿಸಿ ಅಭಿವೃದ್ಧಿಯ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಒಂದಾಗಿ ಕಾರ್ಯನಿರ್ವಹಿಸಬೇಕಾಗಿದೆ ಎಂದರು. ರೋಹಿತ್ ಭಟ್ ಮತ್ತು ಮಂಗಳೂರಿನ ಬಗ್ಗೆ ಕಾಳಜಿ ಉಳ್ಳಂತ ಎಲ್ಲ ಪ್ರಾಮಾಣಿಕ ವ್ಯಕ್ತಿಗಳೇನಿದ್ದಾರೆ, ಅವ್ರು ಹಾಕಿರುವಂಥ ಈ ಎಫರ್ಟ್ಗೆ ನಾವು ದ ಗೌರ್ಮೆಂಟ್ ಆಲ್ಸೋ ಇಸ್ ಪಿಚಿಂಗ್ ಇನ್, ವಿಚ್ ಇಸ್ very very good to see. I congratulate our honorable minister Shri Priyank Kharge for taking up this initiative. KDM anta ಒಂದು ಸಂಸ್ಥೆಯ ಮುಖಾಂತರ ಅದಕ್ಕೆ ಪೂರ್ತಿಯಾಗಿ ಬೆಂಬಲವಾಗಿ ನಿಂತು ಬಿಯಾಂಡ್ ಬೆಂಗಳೂರನ್ನು ನಾಟ್ ಜಸ್ಟ್ ಇನ್ ವರ್ಡ್ಸ್ ಇಟ್ ಇನ್ ಆ್ಯಕ್ಷನ್ ಮಾಡುವಂಥ ಒಂದು ಪ್ರಯತ್ನ ಏನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ವಿಶೇಷವಾಗಿ ಅವರಿಗೆ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಮಂಗಳೂರಿನ ಮತ್ತು ಈ ಭಾಗದ ಸಮಸ್ತ ನಾಗರಿಕರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಐ ಆಲ್ಸೋ ಅಶ್ಯೂರ್ ಯು that as the member of parliament of this region and all elected representatives of this region, we are truly with you in this effort. ಮತ್ತು ನಾವೆಲ್ಲ ಒಟ್ಟಾಗಿ ಸೇರಿ ಮಂಗಳೂರಿನ ಸಾಧ್ಯತೆಗಳನ್ನು ಅನಾವರಣಗೊಳಿಸುವಂಥ, ಪಾಸಿಬಿಲಿಟೀಸನ್ನು ರಿಯಲೈಸ್ ಮಾಡುವಂಥ ಮತ್ತು ಪೊಟೆನ್ಷಿಯಲನ್ನು ಫುಲ್ಲಿ ರಿಯಲೈಸ್ ಮಾಡುವಂಥ ಈ ಪ್ರಯತ್ನದಲ್ಲಿ ಒಟ್ಟಾಗಿ ಒಂದಾಗಿ ಸೇರಿ ಕೆಲಸ ಮಾಡೋಣ. ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಅಧ್ಯಕ್ಷ ಬಿವಿ ನಾಯ್ಡು ಬೆಂಗಳೂರಿನ ಎಸ್ಟಿಪಿಐ ಸಂಸ್ಥೆಯ ನಿರ್ದೇಶಕ ಸಂಜೇತಿಯಾಗಿ ಮಾತನಾಡಿದರು. ಶಾಸಕ ವೇದವ್ಯಾಸ್ ಕಾಮತ್, ಪರಿಷತ್ ಸದಸ್ಯ ಡಾಕ್ಟರ್ ಮಂಜುನಾಥ ಭಂಡಾರಿ, ಹಿರಿಯ ಅಧಿಕಾರಿ ಎಲ್ಕೆ ಅತೀಶ್, ರಮಣ ರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು.